ಗೌರವಾನ್ವಿತ ಶ್ರೀ ಮಂಜುನಾಥ್ ಶೆಟ್ಟಿ, ಸಹಾಯಕ ಪೊಲೀಸ್ ಆಯುಕ್ತರು, ಸಂಚಾರ ವಿಭಾಗ ಪೊಲೀಸ್ ಆಯುಕ್ತರು, ಡೆಪ್ಟಿ ಕಮಾಂಡೆಂಟ್ ರಮೇಶ್ ಅವರಿದ್ದಾರೆ. Home Guards Day Parade, 50 Home Guards on Home Guards Day Parade, sir. ಪ್ರತಿಜ್ಞೆ. ಗೃಹರಕ್ಷಕ ದಳದ ಸದಸ್ಯನಾಗಿ ಕರ್ನಾಟಕ ಸರ್ಕಾರದಲ್ಲಿ ಸೇವೆಯನ್ನು ಚೆನ್ನಾಗಿ ಮತ್ತು ಯಥಾರ್ಥವಾಗಿ ನಿರ್ವಹಿಸುತ್ತೇನೆಂದು ಶಾಂತಿ ಪಾಲನೆ, ಆಸ್ತಿಯ ಭದ್ರತೆ ಮತ್ತು ವಹಿಸಿಕೊಟ್ಟಿರುವ ಕೆಲಸ ಕಾರ್ಯಗಳನ್ನು ಮತ್ತು ಕರ್ತವ್ಯಗಳನ್ನು ಕಾನೂನಿಗೆ ಅನುಸಾರವಾಗಿ ನಿರ್ವಹಿಸುತ್ತೇನೆಂದು ಮತ್ತು ಸರ್ಕಾರದವರು ಅಥವಾ ನನ್ನ ಹಿರಿಯ ಅಧಿಕಾರಿಗಳು ವಹಿಸಿಕೊಟ್ಟಿರುವ ಕರ್ತವ್ಯಗಳನ್ನು ಯಾವುದೇ ಮತೀಯ ಅಥವಾ ರಾಜಕೀಯ ಪಕ್ಷಪಾತವು ಅಡ್ಡ ಬರಲಿಕ್ಕೆ ಅವಕಾಶ ಕೊಡುವುದಿಲ್ಲೆಂದು ನನ್ನ ನೈಪುಣ್ಯತೆ ಮತ್ತು ತಿಳುವಳಿಕೆ ಮಟ್ಟಿಗೆ ಪ್ರತಿಜ್ಞಾಪೂರ್ವಕವಾಗಿ ಘೋಷಿಸುತ್ತೇನೆ ಮತ್ತು ಮನಪೂರ್ವಕವಾಗಿ ದೃಢಪಡಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಗೌರವಾನ್ವಿತಕ್ಕಂಥ ನಮ್ಮೆಲ್ಲ ಜಿಲ್ಲೆಯ ಗೃಹ ರಕ್ಷಕ ದಳ ಬಂಧುಗಳೇ, 57ನೇ ವರ್ಷವನ್ನು ದಾಟಿ 58ನೇ ವರ್ಷಕ್ಕೆ ಗೃಹ ರಕ್ಷಕ ದಳದ ದಿನಾಚರಣೆ, ಅಖಿಲ ಭಾರತ ಗೃಹ ರಕ್ಷಕ ದಳದ ದಿನಾಚರಣೆಯ ಪಾದಾರ್ಪಣೆ ಮಾಡತಕ್ಕಂಥ ಸುಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ಜಿಲ್ಲಾ ಕೇಂದ್ರ ಕಚೇರಿಯ ವತಿಯಿಂದ ನಮ್ಮ ಜಿಲ್ಲೆಯ ಎಲ್ಲ ಯೂನಿಟ್ಗಳಿಂದ ಸದಸ್ಯರುಗಳನ್ನು ಆಹ್ವಾನಿಸಿ ನಮ್ಮ ದಿನಾಚರಣೆಯ ಅಂಗದ ಉದ್ದೇಶದೊಂದಿಗೆ ಇಲಾಖೆಯ ಅತಿಥಿಗಳನ್ನು ಆಹ್ವಾನಿಸಿ ಗೃಹ ರಕ್ಷಕ ದಳ ಸದಸ್ಯರು ನಿರ್ವಹಿಸತಕ್ಕಂಥ ಕರ್ತವ್ಯದ ಜೊತೆಗೆ ನಿಷ್ಕಾಮ ಸೇವೆಯಲ್ಲಿ ಮಾಡತಕ್ಕಂಥ ಕರ್ತವ್ಯದ ಬಗ್ಗೆ ನಾವು ನಮ್ಮ ದಿನಾಚರಣೆಯನ್ನು ಆಚರಿಸುವಂಥ ಸುಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ಬಹುಶಃ ಒಂದು ವರ್ಷದಲ್ಲಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತೇವೋ ನಮಗೆಲ್ಲರೂ ಕೂಡ ಹಬ್ಬ ಈ ದಿನ. ನಮ್ಮ ಜಿಲ್ಲೆಯ ಎಲ್ಲ ಗೃಹ ರಕ್ಷಕ ದಳದ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ಕಾರ್ಯಕ್ರಮದ ಪ್ರಥಮಾಂಗವಾಗಿ ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದಾರೆ ಕುಮಾರಿ ನಿಧಿ ಜೆ ಬಳಗ. महागणपतिं मनसा स्मरामि, महागणपतिं मनसा स्मरामि, वसिष्ठवामदेवानि वन्दित महागणपतिं, महादेवसुतं महादेवसुतं गुरुगुहनुतमारकोटिप्रकाशं शान्तं महाकाव्यनाटकादिप्रियं महाकाव्यनाटकादिप्रियं मोषिकवानमोदताप्रियं महागणपतिं. ವೇದಿಕೆ ಮೇಲಿರತಕ್ಕಂಥ ಗೌರವಾನ್ವಿತ ಗಣ್ಯರನ್ನ ಹಾಗೂ ತಮ್ಮೆಲ್ಲರನ್ನ ಸ್ವಾಗತ ಮಾಡಲಿಕ್ಕಿದ್ದಾರೆ. ರಾಷ್ಟ್ರಪತಿಗಳ ಶ್ಲಾಘನೀಯ ಪದಕ, ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕ ಮತ್ತು ಮುಖ್ಯಮಂತ್ರಿಗಳ ಚಿನ್ನದ ಪದಕ ವಿಜೇತರಾದ ನಮ್ಮ ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿಯ
ಶ್ರೀ ಡೆಪ್ಯೂಟಿ ಕಮಾಂಡರ್ ಆಗಿರತಕ್ಕಂಥ ಗೌರವಾನ್ವಿತ ರಮೇಶ್ ಸರ್ ಇದೀಗ ನಮ್ಮ ಜಿಲ್ಲೆಯ ಜೊತೆಗೆ ಉಡುಪಿ ಜಿಲ್ಲೆಯ ಜವಾಬ್ದಾರಿ ಹೊತ್ತುಕೊಂಡಂತ ಡೆಪ್ಯೂಟಿ ಕಮಾಂಡೆಂಟ್ ಅವರು ನಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತ ಮಾಡಲಿಕ್ಕಿದ್ದಾರೆ. ಪ್ರತಿ ವರ್ಷ ಡಿಸೆಂಬರ್ 6ರಿಂದ 13ರ ತಾರೀಕೊಳಗೆ ನಾವು ಗೃಹ ರಕ್ಷಕ ದಿನಾಚರಣೆ ಆಚರಣೆ ಮಾಡಲಾಗುತ್ತೆ. ನಮ್ಮ ಇವತ್ತು 57ನ ಗೃಹ ರಕ್ಷಕ ದಿನಾಚರಣೆ ಆಚರಣೆ ಈ ದಿವಸ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಕಮಾಂಡೆಂಟ್ ಅವರು ಮುಖ್ಯ ಅತಿಥಿಯಾಗಿ ಶ್ರೀಮತಿ ಸಿಂಧು ಬಿ ರೂಪೇಶ್ IAS ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆ ಇವರನ್ನು ಕೋರಿಕೊಂಡಾಗ ಅವರು ಇವತ್ತು ಬರ್ತೇನೆ ಕಾರಣಾಂತರದಿಂದ ಸ್ವಲ್ಪ ನೀವು ಕೆಲಸಗಳಿದೆ ನೀವು ಮುಂದುವರಿಸಿ ಅಂತ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರು ಕೂಡ ಅವರನ್ನು ನಾನು ಇಲಾಖೆ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಇನ್ನೊಬ್ಬರು ಅತಿಥಿಯಾಗಿರುವಂಥ ಶ್ರೀ ಅರುಣಾಂಶುಗಿರಿ IPS ಪೊಲೀಸ್ ಉಪ ಆಯುಕ್ತರು ಕಾನೂನು ಸುವ್ಯವಸ್ಥೆ ಮಂಗಳೂರು ನಗರ ಇವರನ್ನು ಕೂಡ ಕೋರಿಕೊಂಡಾಗ ಇವರು ಕೂಡ ನಾನು ಬರ್ತೇನೆ ನೀವು ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತ ತಿಳಿಸಿದ್ದಾರೆ. ಅವರಿಗೆ ಕೂಡ ನಾನು ಇಲಾಖೆ ಪರವಾಗಿ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಇವತ್ತಿನ ಗೌರವವನ್ನು ಸ್ವೀಕರಿಸಿ ಹಾಗೂ ನಮ್ಮ ಇವತ್ತಿನ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಅತಿಥಿಗಳಾಗಿರುವಂಥ ನಮ್ಮ ಸಹಾಯಕ ಪೊಲೀಸ್ ಆಯುಕ್ತರು ಸಂಚಾರ ವಿಭಾಗ ಶ್ರೀ ಮಂಜುನಾಥ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಇಲಾಖೆ ಪರವಾಗಿ ಸಮಾರಂಭದಲ್ಲಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಜಿಲ್ಲಾ ಕಮಾಂಡರ್ ಅವರಿಗೆ ಹೂಗುಚ್ಛ ನೀಡಿ ಗೌರವಿಸಬೇಕಾಗಿತ್ತು. ಹಾಗೆ ಇನ್ನೊಬ್ಬರು ಅತಿಥಿಯಾಗಿರುವಂಥ ಸಹಾಯಕ ಪೊಲೀಸ್ ಆಯುಕ್ತರು ಕೇಂದ್ರ ವಿಭಾಗ ಬಂದರು ಶ್ರೀ ಜಗದೀಶ್ ಕೂಡ ಉಪಸ್ಥಿತರು ಹೂಗುಚ್ಛ ನೀಡಿ ಗೌರವಿಸಬೇಕು. ನಮ್ಮ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವಂಥ ಶ್ರೀ ದಯಾನಂದ್ ಕತ್ತಲ್ ಸರ್ ಕೂಡ ಇದ್ದಾರೆ. ಅವರು ಕೂಡ ನಾನು ನಿಮ್ಮೆಲ್ಲರ ಜಿಲ್ಲಾ ಕಮಾಂಡೆಂಟ್ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕು ಕೋರುತ್ತೇನೆ. ಹಾಜರಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಚೋಂತಾರು ಕಮಾಂಡೆಂಟ್ ಗೃಹ ರಕ್ಷಕ ದಕ್ಷಿಣ ಮಂಗಳೂರು ಇವರು ಅಧ್ಯಕ್ಷಸ್ಥಾನ ವಹಿಸಿದ್ದಾರೆ. ಅವರನ್ನು ಕೂಡ ಎಲ್ಲ ಇಲಾಖೆ ಪರವಾಗಿ ದೀಪಜ್ಯೋತಿ ಪರಂ ಜ್ಯೋತಿ ದೀಪಜ್ಯೋತಿರ್ಜನಾರ್ದನ ದೀಪೋ ಹರತು ಮೇ ಪಾಪಂ ದೀಪಜ್ಯೋತಿರ್ನಮೋಸ್ತುತೇ ದೀಪಂ ಹರತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಾ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ 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 ಅರ್ಥಪೂರ್ಣವಾಗಿ ಮಾಡ್ತಾ ಬಂದಿದ್ದಾರೆ. ಇವತ್ತು ಕೂಡ 3 ಜನರನ್ನ ಏಕಕಾಲದಲ್ಲಿ ಗೌರವಿಸಲಿಕ್ಕಿದ್ದಾರೆ. ಪ್ರಥಮಂತವಾಗಿ ಗೋಪಾಲ್ ಘಟಕಾಧಿಕಾರಿ ಕಡಬ 10/2/1994ರಲ್ಲಿ ನಮ್ಮ ಈ ಸೇವೆಗೆ ಸೇರಿದವರು. ಎರಡನೇದು ವಸಂತ್ ಕುಮಾರ್ 12/1/2005ಕ್ಕೆ ಸೇರಿದವರು. ಜೊತೆಗೆ ಪಾಂಡಿರಾಜ್ ಪ್ರಭಾರ ಘಟಕಾಧಿಕಾರಿ ಮೂಡಿಬಿದ್ರೆ ಇವರು 1/4/2004ರಲ್ಲಿ ನಮ್ಮ ಈ ಸೇವೆಗೆ ಸೇರ್ಪಡೆಗೊಂಡಿದ್ದರು. ಇವರು 3 ಜನರನ್ನು ಕೂಡ ಇವತ್ತು ಈ ನಮ್ಮ ವೇದಿಕೆಯಲ್ಲಿ ಏಕಕಾಲದಲ್ಲಿ ಗೌರವಾನ್ವಿತ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಗೌರವಿಸಲಿದ್ದಾರೆ. ಪ್ರಭಾರ ಘಟಕಾಧಿಕಾರಿ ಮೂಡಿಬಿದ್ರೆ ಗೌರವಾನ್ವಿತ ಅತಿಥಿಗಳು ಕಮಾಂಡೆಂಟ್ ಅವರು ಎಲ್ಲರೂ ಸೇರಿ ಗೌರವಿಸಬೇಕಾಗಿ ಕೇಳ್ತಾ ಇದ್ದೇವೆ. ಬಂಧುಗಳೇ, ನಾವೆಲ್ಲರೂ ಕೊಡತಕ್ಕಂಥ ದೊಡ್ಡ ಬಹುಮಾನ ನಮ್ಮ ಜೋಡುಗೈಯ ಚಪ್ಪಾಳೆ. ಬಂಧುಗಳೇ, ನಮ್ಮವರಿಗೆ ನಮ್ಮ ಗೌರವಾರ್ಪಣೆ, ನಮ್ಮ ಜೋಡುಗೈಯ ಚಪ್ಪಾಳೆ, ಅಭಿನಂದನೆಯ ಚಪ್ಪಾಳೆ, ಗೌರವಾರ್ಪಣೆಯೊಂದಿಗೆ ಗೌರವಾನ್ವಿತ ಮಂಜುನಾಥ್ ಶೆಟ್ಟಿ ಅವರು ಸಹಾಯಕ ಪೊಲೀಸ್ ಆಯುಕ್ತರು ಸಂಚಾರ ವಿಭಾಗ, ಗೌರವಾನ್ವಿತ ಶ್ರೀ ಜಗದೀಶ್ ಸಹಾಯಕ ಪೊಲೀಸ್ ಆಯುಕ್ತರು ಕೇಂದ್ರ ವಿಭಾಗ ಬಂದರು. ಶಾಲು ಹಾಕಿ ಮಾಲಾರ್ಪಣೆ ಮಾಡಿ ಫಲಪುಷ್ಪ ನೀಡಿ ಗೌರವಿಸ್ತಾ ಇದ್ದಾರೆ.
ಡೆಪ್ಯೂಟಿ ಕಮಾಂಡೆಂಟ್ ಆಗಿರತಕ್ಕಂಥ ಗೌರವಾನ್ವಿತ ರಮೇಶ್ ಸರನ್ನು ಕೂಡ ಗೌರವಿಸಲಿಕ್ಕಿದ್ದಾರೆ. ಜಿಲ್ಲಾ ರಾಷ್ಟ್ರಪತಿಗಳ ಶ್ಲಾಘನೀಯ ಪದಕ, ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕ ಮತ್ತು ಮುಖ್ಯಮಂತ್ರಿಗಳ ಚಿನ್ನದ ಪದಕ ವಿಜೇತರಾದಂಥ ಗೌರವಾನ್ವಿತ ಡೆಪ್ಟಿ ಕಮಾಂಡೆಂಟ್ ಸರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕಿದ್ದಾರೆ. ಗೌರವಾನ್ವಿತ ಅತಿಥಿಗಳು ಅವರನ್ನು ಆಹ್ವಾನಿಸಿದ ವೇದಿಕೆ. ಜೊತೆಗೆ ಯುವ ವಾಹಿನಿಯ ಸಾಧನಾ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂತ ಗೌರವಾನ್ವಿತ ಡೆಪ್ಟಿ ಕಮಾಂಡೆಂಟ್ ರಮೇಶ್ ಸರ್ ಅವರಿಗೆ, ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದ ದಯಾಕರ್ ಪ್ರಸಾದ್ ಸರ್ ಅವರಿಂದ ಸಾಲು ಮಾಲಾರ್ಪಣೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗೃಹರಕ್ಷಕ ದಳದ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದೆ ಇಡಲು ಸಂತೋಷ ಆಗ್ತಾ ಇದೆ. 5ನೇ ಬಾರಿಗೆ ನಾನು ಸಮಾದೇಶನಾಗಿ ಕೊನೆಯ ಹಂತದಲ್ಲಿ ಇದ್ದೇನೆ. 5ನೇ ಬಾರಿಗೆ ನಾನು ವಾರ್ಷಿಕ ವರದಿಯನ್ನು ಅತ್ಯಂತ ಸಂತೋಷದಿಂದ, ನಾನು 5 ವರ್ಷಗಳಲ್ಲಿ ಏನು ಸಾಧಿಸಿದ್ದೇನೆ ಅನ್ನೋದು ನಿಮಗೆಲ್ಲ ಗೊತ್ತು, ಅದನ್ನು ಮಗದೊಮ್ಮೆ ನಿಮ್ಮ ಮುಂದೆ ಇಡಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಗೃಹರಕ್ಷಕ ದಳ ಇಲಾಖೆಯು ದಕ್ಷಿಣ ಕನ್ನಡದಲ್ಲಿ 1963ರಲ್ಲಿ ಆರಂಭಗೊಂಡು ಡಾಕ್ಟರ್ MV ಶೆಟ್ಟಿ ಅವರು ಪ್ರಥಮ ಜಿಲ್ಲಾ ಕಮಾಂಡೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದರು. ಆ ಬಳಿಕ ಬಹಳಷ್ಟು ಮಂದಿ ಹೆಚ್ಚಿನವರು ವೈದ್ಯರುಗಳು, ಬಿಂದುಸಾರ್ ಶೆಟ್ಟಿ, ಡಾಕ್ಟರ್ ಅರೂರ್ ಭಾಸ್ಕರ್ ರಾವ್, ಡಾಕ್ಟರ್ ವಿದ್ಯಾಧರ್ ಶೆಟ್ಟಿ, ಡಾಕ್ಟರ್ ಶಿವಪ್ರಸಾದ್ ರೈ, ಶ್ರೀ ಸುರೇಶ್, ಶ್ರೀ ಧರ್ಮಯ್ಯ, ಶ್ರೀ ಸಿದ್ದರಾಮಪ್ಪ, ಶ್ರೀ ದಿಲೀಪ್, ಶ್ರೀ TP ಶಿವಕುಮಾರ್, ಹೀಗೆ ಹಲವಾರು ಮಂದಿ ನಮ್ಮ ಜಿಲ್ಲೆಯ ಸಮಾದೇಷ್ಟರಾಗಿ ಬಹಳಷ್ಟು ಕೆಲಸಗಳನ್ನು ನೀಡಿ ನಮ್ಮ ಜಿಲ್ಲೆ ನಮ್ಮ ರಾಜ್ಯದ ಅತ್ಯುತ್ತಮವಾದಂತಹ ಗೃಹರಕ್ಷಕ ದಳ ಅಂತ ಹೇಳಿ ಗುರುತಿಸಿಕೊಂಡಿದೆ. ಅದರ ಸಮಾದೇಷ್ಟನಾಗಿ ಕಳೆದ 5 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇರೋದು ತಮಗೆಲ್ಲ ತಿಳಿದೇ ಇದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ 1000 ಗೃಹರಕ್ಷಕರು ಇದ್ದು 5 ತಾಲೂಕು ಘಟಕ ಹಾಗೂ 9 ಉಪಘಟಕಗಳು, ಒಟ್ಟು 1000 ಮಂದಿ ನಮ್ಮ ಸ್ಟ್ರೆಂತ್. ಸದ್ಯಕ್ಕೆ 903 ಮಂದಿ ನಮ್ಮ ಜಿಲ್ಲೆಯಲ್ಲಿ ಗೃಹರಕ್ಷಕರಾಗಿ ನಿಷ್ಕಾಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆಗೆ ಹೆಗಲು ಕೊಟ್ಟು ಕೆಲಸ ಮಾಡುವಂಥ ನಮ್ಮ ಗೃಹರಕ್ಷಕರು ಪೊಲೀಸರಿಗೆ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಅಂತೇಳಿ ಹಲವಾರು ಬಾರಿ ತೋರಿಸಿಕೊಂಡಿದ್ದಾರೆ. ಅದು ಎಲ್ಲ ಬಂದೋಬಸ್ತ್ ಕಾರ್ಯಕ್ರಮಗಳಲ್ಲಿ ಇರ್ಬೋದು, ಯಾವುದೇ ರಂಜಾನ್ ಬಂದೋಬಸ್ತ್ ಇರ್ಬೋದು, ಕೃಷ್ಣಾಷ್ಟಮಿ ಇರ್ಬೋದು, ಯಾವುದೇ ಅಥವಾ ಯಾರು VIP ಬಂದಾಗಲೂ ಸಹ, ಕೋಮುಗಲಭೆ ಆದಾಗ, ನೈಸರ್ಗಿಕ ದುರಂತ ಆದಾಗ ಪೊಲೀಸ್ ಇಲಾಖೆ ಕೇಳಿದಾಗೆಲ್ಲ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಅವರ ಜೊತೆ ಕೈ ಜೋಡಿಸಿ ಅವರಿಗೆ ಹೆಗಲು ಕೊಟ್ಟು ಜಿಲ್ಲೆಯ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ನಮ್ಮ ಎಲ್ಲ ಗೃಹರಕ್ಷಕರು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಇದಲ್ಲದೆ ಗೃಹರಕ್ಷಕರಿಗೆ ಚುನಾವಣಾ ಕರ್ತವ್ಯ ಅಂದರೆ ಬಹಳ ಆದ್ಯವಾದಂಥ ಕೆಲಸ ಆಗಿರುತ್ತದೆ. ಕಳೆದ ವರ್ಷ ಹಾಗೂ ಈ ವರ್ಷ ನಾವು ತಮಿಳುನಾಡು ಇಲೆಕ್ಷನ್ ಇರ್ಬೋದು, ಆಂಧ್ರ ಪ್ರದೇಶ ಇಲೆಕ್ಷನ್ ಇರ್ಬೋದು, ತೆಲಂಗಾಣ ಇಲೆಕ್ಷನ್ ಇರ್ಬೋದು, ಕೇರಳ ಇಲೆಕ್ಷನ್ ಇರ್ಬೋದು, ಅಥವಾ ನಮ್ಮ ಲೋಕಸಭಾ ಚುನಾವಣೆ ಇರ್ಬೋದು, ವಿಧಾನಸಭಾ ಚುನಾವಣೆ ಇರ್ಬೋದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ 800 ಮಂದಿ ಗೃಹರಕ್ಷಕರು ಚುನಾವಣಾ ಕರ್ತವ್ಯದಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇನ್ನು ಹಲವಾರು ಮಂದಿ ಗೃಹರಕ್ಷಕರು ತರಬೇತಿ ಪಡೆದಿದ್ದಾರೆ. ನಿಶ್ಮಿತಾ ಅವರು ನಿಸ್ತಂತು ಚಾಲನೆಯಲ್ಲಿ ತರಬೇತಿಗೆ ಹೋಗಿ ಬೆಳ್ಳಿ ಪದಕವನ್ನು ಸಹ ಗೆದ್ದಿರ್ತಾರೆ. ಬಹಳಷ್ಟು ಮಂದಿ ಬಹಳಷ್ಟು ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡದ್ದು ನಮ್ಮ ಇಲಾಖೆಯ ಗೌರವವನ್ನು ಹೆಚ್ಚಿಸಿಕೊಂಡಿದ್ದಾರೆ. ಒಂದು ವಿಚಾರ ನಾವು ಹೇಳಲೇಬೇಕಾಗತ್ತೆ. ಶಿವಶೆಟ್ಟಿಗಾರ್ ಅಂತ ಹೇಳಿ ಬಂಟ್ವಾಳ ಯೂನಿಟಿನ ಗೃಹರಕ್ಷಕರು 2017ರಿಂದ ನಿಷ್ಕಾಮ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಬಂಟ್ವಾಳ ಬಸ್ ಸ್ಟ್ಯಾಂಡಲ್ಲಿ ಯಾರದ್ದೋ ಒಂದು ಕಳೆದು ಹೋದಂಥ ಪರ್ಸನ್ನ ಹಿಂದಿರುಗಿಸಿರ್ತಾರೆ. ಅದರಲ್ಲಿ ಇದ್ದದ್ದು 50,000 ನಗದು ಮತ್ತು ನೆಕ್ಲೆಸ್ ಇತ್ತು. ಹಾಗೆ ಅತ್ಯಂತ ಪ್ರಾಮಾಣಿಕವಾಗಿ ನಾವು ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ ಅನ್ನೋದಕ್ಕೆ ಇದೊಂದು ಜ್ವಲಂತವಾದ ಉದಾಹರಣೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಇನ್ನು ಹಲವಾರು ಹಿರಿಯ ಗೃಹರಕ್ಷಕರನ್ನು ನಾವು ಗುರುತಿಸಿ ಅವರನ್ನು ಗೌರವಿಸಿದ್ದೇವೆ. ಯಾಕೆಂತ ಹೇಳಿದರೆ ಸಮಾಜ ನಾವು ಮಾಡುವ ಕೆಲಸವನ್ನು ಅತ್ಯಂತ ಕನಿಷ್ಠ ಗೌರವಧನಕ್ಕೆ, ಅತ್ಯಂತ ಕನಿಷ್ಠ ಅಂತ ಮಗದೊಮ್ಮೆ ಹೇಳ್ತಾ ಇದ್ದೇನೆ, ಗೌರವಧನಕ್ಕೆ ನಿಮ್ಮನ್ನು ನೀವು ನಿಷ್ಕಾಮ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೀರಾ. ಈ ನಿಟ್ಟಿನಲ್ಲಿ ನಿಮಗೆ ನೀವು ಮಾಡಿದ ಕೆಲಸ, ನಿಮಗೆ ಪಡೆಯುವ ಗೌರವಧನಕ್ಕಿಂತ ನೀವು ಮಾಡುವ ಕೆಲಸ ಅತ್ಯಂತವಾದಂಥ ಉತ್ತಮವಾದಂಥ ಕೆಲಸ ಅಂಥೇಳಿ ನಿಮಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೀಗೆ ಸುಮಾರು ಒಂದು 20 ಮಂದಿ ನಿವೃತ್ತರಾದಂಥ
ಎಲ್ಲ ಗೃಹರಕ್ಷಕರನ್ನು ವಯೋಸಹಜವಾಗಿ ನಿವೃತ್ತಿಯಾಗುವಂಥ ಎಲ್ಲ ಗೃಹರಕ್ಷಕರನ್ನು ನಾವು ಗುರುತಿಸಿದ್ದೇವೆ. ನಮ್ಮಲ್ಲಿ 58 ವರ್ಷಕ್ಕೆ ನಿವೃತ್ತಿ ಆಗಬೇಕು. ಹಲವಾರು ಮಂದಿ ಘಟಕಾಧಿಕಾರಿಗಳು ಗೃಹರಕ್ಷಕರು ನಿವೃತ್ತಿಯಾದಾಗ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಯಾವುದೇ ಸರ್ಕಾರಿ ಇಲಾಖೆಯಲ್ಲಿ ನಿವೃತ್ತಿಯಾಗಿ ಹೇಗೆ ಸನ್ಮಾನಗೊಂಡು ಹೊರ ಹೋಗ್ತಾರೋ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಗೌರವದಿಂದ ಹಲವಾರು ಮಂದಿ ಗೃಹರಕ್ಷಕರನ್ನು ನಿವೃತ್ತಿಗೊಂಡವರನ್ನು ನಾವು ಗುರುತಿಸಿ ಗೌರವಿಸಿ ಅವರ ಸೇವೆಯನ್ನು ಇವತ್ತು ನೆನೆಸಿಕೊಳ್ತಾ ಇದ್ದೇವೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೇವೆ. ಇದಲ್ಲದೆ ಹಲವಾರು ಸಾಮಾಜಿಕ ಚಟುವಟಿಕೆಗಳು ನಮ್ಮ ನಿಯತ್ತಿನ ದೈನಂದಿನವಾದಂಥ ಪೊಲೀಸ್ ಇಲಾಖೆ ಜೊತೆ ಕೆಲಸ ಮಾಡುವುದು ಅಥವಾ ಕಾರಾಗೃಹದಲ್ಲಿ ಇರ್ಬೋದು ಅಥವಾ ರೈಲ್ವೆ ಇಲಾಖೆಯಲ್ಲಿರ್ಬೋದು ಅಥವಾ ಗಣಿ ಇಲಾಖೆಯಲ್ಲಿರ್ಬೋದು, ಎಲ್ಲ ಇಲಾಖೆಯಲ್ಲಿ ತೊಡಗಿಸಿಕೊಳ್ಳುವುದರ ಜೊತೆಗೆ ಸಾಮಾಜಿಕ ಕಳಕಳಿ ಇರುವಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಅದು ಹುತಾತ್ಮರ ದಿನ ಆಚರಣೆಯಲ್ಲಿ ನಾವು ಸೈನಿಕರ ಜೊತೆ ಕೈ ಜೋಡಿಸಿದ್ದೇವೆ. ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಆಚರಿಸಿದ್ದೇವೆ. ಮತದಾನದ ಸಮಯದಲ್ಲಿ ಮತದಾನದ ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯಲ್ಲಿ ನಾವು ಮಾಡಿರುತ್ತೇವೆ. ರೆಡ್ ಕ್ರಾಸ್ ದಿನ ನಮ್ಮಲ್ಲಿ ವನ ಮಹೋತ್ಸವವನ್ನು ಮಾಡಿರುತ್ತೇವೆ. ವನ ಮಹೋತ್ಸವದ ನಿಟ್ಟಿನಲ್ಲಿ ಸುಮಾರು ಎಲ್ಲ ಘಟಕಗಳಲ್ಲಿ ಹೋಗಿ ಸುಮಾರು 1,000ಕ್ಕೂ ಹೆಚ್ಚು ಗಿಡಗಳನ್ನು ನಾವು ಸ್ವಯಂ ಪ್ರೇರಣೆಯಿಂದ ನಾವು ನೆಟ್ಟು ಹಸಿರು ಉಳಿಸಿ ಬೆಳೆಸಿ ಉಸಿರು ಬೆಳೆಸಿ ಅಂತ ಹೇಳೋ ಒಂದು ಆಂದೋಲನವನ್ನು, ಮನೆಗೊಂದು ಮರ ಪ್ರತಿ ಗೃಹರಕ್ಷಕನಿಗೆ ಒಂದು ಗಿಡ ಅಂತ ಹೇಳೋ ಒಂದು ಉದ್ದೇಶ ಇಟ್ಕೊಂಡು ಮರಗಿಡಗಳನ್ನು ಬೆಳೆಸಿದ್ದೇವೆ, ಉಳಿಸಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಹೀಗೆ ಇದಲ್ಲದೆ ಫ್ಲಡ್ ತಮಗೆಲ್ಲ ತಿಳಿದಿದೆ, ಕಳೆದ ಬಾರಿ ಬಹಳಷ್ಟು ಮಳೆಯಾಗಿ ಹಾನಿಯಾಗಿತ್ತು. ಅತ್ಯಂತ ಪರಿಪೂರ್ಣವಾಗಿ ಅದು ಸುಳ್ಯದಲ್ಲಿ ಆಗಿರ್ಬೋದು, ಉಪ್ಪಿನಂಗಡಿಯಲ್ಲಿ ಆಗಿರ್ಬೋದು, ಬಂಟ್ವಾಳದಲ್ಲಿ ಆಗಿರ್ಬೋದು, ನೆರೆ ಸಮಯದಲ್ಲಿ ನಮ್ಮ ಗೃಹರಕ್ಷಕರು ಹಗಲು ರಾತ್ರಿ 24 ಗಂಟೆಯೂ ಸಹ, ರಾತ್ರಿ 1 ಗಂಟೆಗೆ 2 ಗಂಟೆಗೂ ಸಹ ನಾವು ಬಂಟ್ವಾಳದಲ್ಲಿ ಇರ್ಬೋದು ಅಥವಾ ಜಪ್ಪಿನಮೊಗರು ಇರ್ಬೋದು, ಎಲ್ಲ ಕಡೆ ನಮ್ಮ ಗೃಹರಕ್ಷಕರು ಅತ್ಯಂತ ನಿಷ್ಕಾಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದಕ್ಕೆ ಜಿಲ್ಲಾಡಳಿತದಿಂದ ನಮ್ಮನ್ನು ಗುರುತಿಸಿದ್ದಾರೆ, ಕೇಂದ್ರ ಕಚೇರಿಯಿಂದಲೂ ನಮ್ಮನ್ನು ಗುರುತಿಸಿ ನಮ್ಮನ್ನು ಗೌರವಿಸಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತಸ ಆಗ್ತಾ ಇದೆ. ಇನ್ನು ಬೇರೆ ಬಂದೋಬಸ್ತ್ ಕರ್ತವ್ಯಗಳು ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಇರ್ಬೋದು ಅಥವಾ ಮಹಾಮಸ್ತಿಕಾಭಿಷೇಕ ಇರ್ಬೋದು, ಹೀಗೆ ಹಲವಾರು ಬಂದೋಬಸ್ತುಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅತ್ಯಂತ ನಿಷ್ಕಾಮ ಸೇವೆ ಸಲ್ಲಿಸಿ ನಮ್ಮ ಇಲಾಖೆಯ ಗೌರವವನ್ನು ಹೆಚ್ಚಿಸಿದ್ದೀರಿ ಅಂತ ಹೇಳೋಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಒಟ್ಟಿನಲ್ಲಿ ನಮ್ಮ ಗೃಹರಕ್ಷಕ ಸಂಸ್ಥೆ ಅನ್ನೋದು ನಿಷ್ಕಾಮ ಸೇವೆ ಸಲ್ಲಿಸುವ ಸಂಸ್ಥೆಯಾಗಿದ್ದು ಅತ್ಯಂತ ಪರಿಪೂರ್ಣವಾದಂತಹ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶೋಭಾಯಮಾನವಾದ ದಿನಗಳು ಬರಲಿ, ಮತ್ತಷ್ಟು ನಮ್ಮ ಇಲಾಖೆಯ ಹೆಸರು ಮತ್ತಷ್ಟು ಎತ್ತರಕ್ಕೆ ಏರಲಿ ಅಂತ ಹೇಳಿ ನಾನು ಹರಸುತ್ತಾ ನನ್ನ ಈ ವಾರ್ಷಿಕ ವರದಿ ವಾಚನಕ್ಕೆ ವಿರಾಮ ಹಾಡುತ್ತಿದ್ದೇನೆ. ಜವಾಬ್ದಾರಿಯನ್ನು ಹೊತ್ತುಕೊಂಡು ಇಂದಿನವರೆಗೆ 5 ವರ್ಷಗಳಲ್ಲಿ ನಮ್ಮ ಜಿಲ್ಲೆಯಿಂದ ಆದಂಥ ಕೆಲಸ ಕಾರ್ಯಗಳ ಬಗ್ಗೆ, ಜವಾಬ್ದಾರಿಗಳ ಬಗ್ಗೆ ಸಮಗ್ರವಾದಂಥ ವರದಿಯನ್ನು ನಮ್ಮ ಮುಂದೆ ಇಟ್ಟಂಥ ಗೌರವಾನ್ವಿತ ಕಮಾಂಡೆಂಟ್ ಅವರಿಗೆ ನಮ್ಮೆಲ್ಲ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತಾ ಮುಂದಕ್ಕೆ ಅತಿಥಿಗಳಲ್ಲಿ ಓರ್ವರಾಗಿರತಕ್ಕಂಥ ಗೌರವಾನ್ವಿತ ಮಂಜುನಾಥ್ ಶೆಟ್ಟಿ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಸದಸ್ಯ ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಬಹುಶಃ ನಿಮ್ಮ ಒಂದು ಪ್ರಸ್ತಾವನೆಯಲ್ಲಿ ಅಧ್ಯಕ್ಷರು ನಮ್ಮ ಹೋಮ್ ಗಾರ್ಡ್ ಏನಿದೆ ಗೃಹರಕ್ಷಕ ದಳದವರ ಕರ್ತವ್ಯದ ಬಗ್ಗೆ ಚೆನ್ನಾಗಿ ಪ್ರಸ್ತಾವನೆಯಲ್ಲಿ ಹೇಳಿದರು. ಬಹುಶಃ ನಾವು ಸಹ ಸುಮಾರು ಒಂದು 25-30 ವರ್ಷಗಳಿಂದ ಇಲ್ಲಿ ನಮ್ಮ ಗೃಹರಕ್ಷಕ ದಳದವರ ಒಂದು ಕರ್ತವ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಬಹುಶಃ ರಮೇಶ್ ಅವರು ಭಾಳ ಸೀನಿಯರಲ್ಲಿ. ಖಂಡಿತವಾಗಿಯೂ ನಮ್ಮಲ್ಲಿ ನಾನು ಹೇಳಿದರೆ ಮಂಗಳೂರು ಜಿಲ್ಲೆಯಲ್ಲಿ ನಾವು ನೋಡಿದ್ದೇವೆ, ಬೆಳ್ತಂಗಡಿ ಇರ್ಬೋದು, ಸುಳ್ಯ ಇರ್ಬೋದು ಅಥವಾ ಉಪ್ಪಿನಂಗಡಿ ಇರ್ಬೋದು, ಬಹುಶಃ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಹೆಣ್ಣು ಮಕ್ಕಳು ಮತ್ತು ಗಂಡಸರು ನಿಷ್ಕಳಂಕ ಸೇವೆಯನ್ನು ಸಲ್ಲಿಸ್ತಾರೆ ಎಂದು ನಾನು ಖಂಡಿತವಾಗಿ ಅವರನ್ನು ಅಭಿನಂದಿಸ್ತೇನೆ. ಬಹುಶಃ ಪೊಲೀಸರಾದರೆ ನಮಗೆ ಸಂಬಳ ಇರುತ್ತೆ, ನಮಗೆ ಎರಡನೇದಾಗಿ ನಮಗೆ ಭತ್ಯೆ ಇರುತ್ತೆ, ಸಂಬಳ ಇರುತ್ತೆ, ನಮಗೆ ಒಂದು ಗ್ಯಾರಂಟಿ ಅನ್ನುವಂಥದ್ದು ಇದೆ ಕೆಲಸದಲ್ಲಿ. ಎರಡನೇದು ಅವರು ಯಾವತ್ತು ಕೆಲಸ ಮಾಡ್ತೀರಿ ಆವಾಗ ಮಾತ್ರ ನಿಮಗೆ ಅದರ ಏನೋ ಒಂದು ಗೌರವಧನ ಸಿಗುತ್ತೆ, ಅದಕ್ಕೆ ಸಂಬಳ ಅಂತ ಹೇಳಲಿಕ್ಕೆ ಆಗೋದಿಲ್ಲ.
ಮೂರನೇದಾಗಿ ಯಾವಾಗ ಕರೆದಾಗ ಅವರು ಹೋಗೊಟ್ಟು ನಮ್ಮ ಕೆಲಸಕ್ಕೆ ಬಹುಶಃ ಹೆಚ್ಚಿನ ವ್ಯವಸ್ಥೆಯಲ್ಲಿ ಪೊಲೀಸರೊಟ್ಟಿಗೆ ಅವರು ಕೈ ಜೋಡಿಸ್ತಾರೆ. ಬಹುಶಃ ನೆರೆ ಬರ್ಬೋದು ಅಥವಾ ಯಾವುದೇ ಒಂದು ಮನೆ ಬಿದ್ದು ಹೋಗ್ಬೋದು ಅಥವಾ ನೆರೆ ಬರ್ಬೋದು, ಬೆಂಕಿ ಹಿಡಿಬೋದು. ಖಂಡಿತವಾಗಿಯೂ ರಾತ್ರಿ ನಾನು ಒಂದು ಇದರಲ್ಲಿ ಹೇಳಲೇಬೇಕಾದ ವಿಷಯ ಏನಂದರೆ, ನಮಗೆ ರಾತ್ರಿ ಸಮಯ ಯಾವ ಅಧಿಕಾರಿಗಳು ಸಿಗೋದಿಲ್ಲ ಪೊಲೀಸರು ಬಿಟ್ಟರೆ. ನಮಗೆ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಹೋಮ್ ಗಾರ್ಡ್ಸ್ನವರು ಫೋನ್ ಎತ್ತಾರೆ, ನಮಗೆ ಬರ್ತಾರೆ. ಇದೇನು ಉಪೇಕ್ಷೆಯಾಗಿ ನಾನು ಮಾತಾಡ್ತಿಲ್ಲ. ಖಂಡಿತ ನಿಮ್ಗೆ ಗೊತ್ತಿದೆ, ರಾತ್ರಿ ಸಮಯ ಬಹುಶಃ 10 ಗಂಟೆ 11 ಗಂಟೆಗೆ ನಮಗೆ ಯಾವುದೇ ಇತರ ಇಲಾಖೆಗಳನ್ನು ಯಾವುದೋ ಒಂದು ಎಕ್ಸೆಪ್ಟ್ KEB ಬಿಟ್ಟರೆ ಮತ್ತು ಯಾರನ್ನು ಕರೆದ್ರೂ ಬಹುಶಃ ಒಂದು ಬ್ಯಾಂಕ್ದು ಸೈರನ್ ಆದರೂ ಸಹ ಅವ್ರನ್ನ ಹುಡುಕ್ಬೇಕು. ಅವ್ರ ಮನೆಗೆ ಹತ್ರ ಹೋಗಿ ಬೆಲ್ ಮಾಡಿ ಆಮೇಲೆ ಅವ್ರ ಮೊಬೈಲ್ ಆನ್ಸರ್ ಮಾಡಲ್ಲ. ನಿಮ್ಗೆ ಗೊತ್ತಿದೆ, ರಾತ್ರಿ ಕಳ್ತನ ಆಗುತ್ತೆ ಅಂತೇಳಿ ಸುಮ್ಮನೆ ಇಲ್ಲಿ ಕಡಿದ್ರೆ ಸೈರನ್ ಕೂಗುತ್ತೆ ರಾತ್ರಿ ರೈಟ್ ರೌಂಡ್ಸ್ ಮಾಡಿದಾಗ. ಆವಾಗ ನಾವು ಅವ್ರ ಮನೆಗೆ ಹೋಗಿ ಹೇಳಬೇಕಾಗುತ್ತೆ. ಆದರೆ ಹೋಮ್ ಗಾರ್ಡ್ಸ್ ಬಗ್ಗೆ ಯಾವತ್ತೂ ರಮೇಶ್ ಅವರಾಗಲಿ ನಮ್ಮ ಅಧ್ಯಕ್ಷರಾಗಲಿ ನಮಗೆ ಯಾವತ್ತೂ ನಮ್ಮ ಒಂದು ಫೋನ್ಗೆ ಕಾಲಿಗೆ ಅಟೆಂಡ್ ಮಾಡಿ ನಮಗೆ ಸಹಕರಿಸಿದ್ದೀರಿ. ಮತ್ತು ಹೇಳಿದ್ರೆ ನಮ್ಮಲ್ಲಿ ಹೆಚ್ಚಿನ ಒಂದು ಹೋಮ್ ಗಾರ್ಡ್ಸ್ನವರು ನಮ್ಮ ಟ್ರಾಫಿಕ್ ವಿಭಾಗದಲ್ಲಿ ಇದ್ದರು. ಬಹುಶಃ ನಾನು ಇತ್ತೀಚೆಗೆ ಬಂದರೂ ಸಹ ಈ ಟ್ರಾಫಿಕ್ ವಿಭಾಗದಲ್ಲಿ ಹಲವಾರು ಜನ ಅವರನ್ನು ತಮ್ಮನ್ನು ತಾವೇ ತೊಡಗಿಸ್ಕೊಂಡಿದ್ದಾರೆ. ಬಹುಶಃ KPT ಇರ್ಬೋದು, ನಂತೂರು ಇರ್ಬೋದು. ನಮಗೂ ಒಂಥರ ಬೇಸರ ಆಗುತ್ತೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಹೊಗೆ ಗೊತ್ತಿದೆ, ಡಾಕ್ಟರ್ ಹತ್ರ ಕೇಳ್ಕೊಳ್ಳಿ ನೀವು. ನಿಮಗೆ ಆ ಒಂದು ಕೆಲಸ ಮಾಡುವಾಗ ಜೋಶ್ ಇದ್ದರೂ ಸಹ ನಿಮ್ಮ ಲಂಗ್ಸ್ ಬಗ್ಗೆ ನೀವು ಸ್ವಲ್ಪ ಎಚ್ಚರ ಇರಬೇಕು. ಬಹುಶಃ ಇತ್ತೀಚೆಗೆ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಏನು ಆ ಲಂಗ್ಸ್ ಟೆಸ್ಟ್ ಮಾಡಿ ಅಟ್ಲೀಸ್ಟ್ ನಿಮ್ಮನ್ನು ಈ ಅಂಬೇಡ್ಕರ್ ಅನ್ನುವಂಥದ್ದು ದೊಡ್ಡ ದಟ್ಟಣೆ ಜಾಗ, ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ನಾವು ಖಂಡಿತವಾಗಿ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಮಾಡುವಾಗ ಕೆಲಸ ಮಾಡುವಾಗ ಜೋಶ್ ಇರುತ್ತೆ, ಆದರೆ ನಿಮ್ಮ ಹೆಲ್ತ್ ಬಗ್ಗೆಯೂ ಸಹ ನೀವು ನೋಡ್ಕೊಳ್ಳೋಂಥ ಒಂದು ಅವಶ್ಯಕತೆ ಇದೆ. ಇಷ್ಟು ಹೇಳ್ತಾ, ಮತ್ತು ನಮ್ಮ ದಯಾನಂದ್ ಕತ್ತಲ್ ಸಾರ್ ಇದ್ದಾರೆ, ಬಹುಶಃ ತುಳುನಾಡಿನ ತುಳುನ ಅಧ್ಯಕ್ಷರಾಗಿದ್ದಾರೆ. ಬಹುಶಃ ನಮ್ಮಲ್ಲಿ ತುಳು ಪೊಲೀಸರು ಭಾರಿ ಸಂಖ್ಯೆ ಕಡಿಮೆ ಇದೆ. ಬಹುಶಃ ಅದನ್ನು ನಮ್ಮ ಡಾಕ್ಟ್ರು ಅವರನ್ನೇ ಕರೆದಿದ್ದಾರೆ. ಯಾಕಂದರೆ ಅಟ್ಲೀಸ್ಟ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ತುಳುನಾಡಿನ ಪೊಲೀಸರು ಮುಂದಕ್ಕೆ ಬರಲಿ. ಮಂಗಳೂರು ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾಸ್ತಿ ಜನರನ್ನು ಸೇರಿಸುವಂಥ ಒಂದು ಅವಕಾಶ ಮಾಡಿಕೊಡಲಿ. ಬರೋ ಹಿರಿಯರು, ಅನುಭವಸ್ಥರು, ಬಹುಶಃ ಹಳ್ಳಿ ಪ್ರದೇಶದಲ್ಲಿ ಅವರು ತಿರುಗಾಡಿದವರು, ಅವರಿಗೆ ಹಲವಾರು ರೀತಿಯ ಒಂದು ಅಡ್ವರ್ಟೈಸ್ ಮಾಡುವಂಥ ಅವಕಾಶ ಇದೆ. ಅಲ್ಲಲ್ಲಿ ಒಂದು ಸಮಾಜ ಸೇವೆ ಮಾಡ್ತಾ ಅಲ್ಲಲ್ಲಿ ಫಂಕ್ಷನ್ಗಳು ನಮ್ಮಾಗಲ್ಲ, ಅವರು ಹಲವಾರು ಫಂಕ್ಷನ್ಗಳನ್ನು ಅಟೆಂಡ್ ಮಾಡ್ಬೋದು. ಅಲ್ಲಿ ನಮ್ಮೆಲ್ಲರನ್ನ ಪ್ರೇರಣೆ ಕೊಡಲಿ ಅಂತ ನಾನು ಅವರನ್ನು ಕೋರಿಕೊಳ್ತೇನೆ. ಇಷ್ಟನ್ನು ಹೇಳ್ತಾ, ಈ ಒಂದು ದಿನ ಬಹುಶಃ ರೈಸಿಂಗ್ ಡೇ ಅಂತ ನಮ್ಮ ವೈದ್ಯರು ಹೇಳಿದರು. ಬಹುಶಃ ಇವತ್ತು ನಿಮಗೆಲ್ಲರಿಗೂ ಒಂದು ಬಹುಶಃ ಎಲ್ಲರಲ್ಲಿ ನಗುಮುಖ ಇದೆ. ಮುಖ್ಯ ಅದು ಬಹುಶಃ ಎಲ್ಲರೂ ಸಹ ನಗಾಡ್ತಾ ಇದ್ದಾರೆ. ಬಹುಶಃ ನಮ್ಮ ಇವರು ರವೂಫ್ ಬಹುಶಃ ಎಲ್ಲ ಕಡೆನೂ ರವೂಫ್ ಇರ್ತಾನೆ. ಮಂಗಳೂರು ಸಿಟಿಯಲ್ಲಿ ಎಲ್ಲೇ ಮದುವೆ ಆಗಲಿ, ಎಲ್ಲೇ ಮುಂಜಿ ಆಗಲಿ, ಎಲ್ಲೇ ಸೀಮಂತ ಆಗಲಿ, ಎಲ್ಲ ಅವನು ಇರ್ತಾನೆ. ಅವನು ನಿಜವಾಗಿಯೂ ನಾವು ಅದನ್ನು ಅಪೇಕ್ಷಿಸ್ತೇವೆ. ಅವನು ಏನು ಮಾಡ್ತಾನೆ ಅಂತ ನೀವು ಕೇಳಿಬಿಡಿ, ಅವನಲ್ಲಿ ಹಾಜರಿರ್ತಾನೆ, ಒಂದು ಲಾಠಿ ಹಿಡ್ಕೊಂಡಿರ್ತಾನೆ, ಮತ್ತು ಒಂದು ವೈಟ್ ಬಟ್ಟೆ ಹಾಕ್ಕೊಂಡು ತನ್ನ ಒಂದು ನಿಜವಾಗಿಯೂ ಅದೇ ಸೇವೆ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ನಾನು ಒಂದು ನಿಮಿಷ ತಗೊಳ್ತೇನೆ, ಯಾಕಂದರೆ ಸಮಯ ಜಾಸ್ತಿ ಮಾಡು. ನಾನು ಒಂದು ಹೈಸ್ಕೂಲ್ನಲ್ಲಿ ಇದೇ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಹೆಚ್ಚಿನ ಕಡೆಗೂ ನೋಡಿರ್ಬೋದು. ಯಾಕೆಂತ ಹೇಳಿದ್ರೆ, ಯಾವ ಕೆಲಸದಲ್ಲಿ ಕರ್ತವ್ಯದಲ್ಲಿ ನಿಷ್ಠೆ ಇರುತ್ತೆ, ಖಂಡಿತ ಕರ್ತವ್ಯದಲ್ಲಿ ನಾವು ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಯಾಕೆಂತ ಹೇಳಿದ್ರೆ, ನೀವು ಪ್ರಿನ್ಸಿಪಾಲ್ರು ಇರ್ತಾರೆ, ನೀವು ಸಾಧಾರಣವಾಗಿ ನೋಡಿ, ಅಥವಾ DC ಆಫೀಸ್ನಲ್ಲಿ DC PA ಇರ್ಬೋದು. ಎಲ್ಲೇ ಹೋಗಿ ಆ ಪ್ರಿನ್ಸಿಪಾಲ್ರಿದ್ದಾಗ ಒಬ್ಬರು ಅಟೆಂಡರ್, ಆವಾಗ ಮೊದಲೆಲ್ಲ ಬೆಲ್ ಹೊಡೆಯೋರು ಇದ್ದರು. ನಿಜವಾಗಿ ನೀವು ಯಾವ ಪೊಲೀಸರೇ ಹೋಗಿ, ಯಾವ ಸಬ್ ಇನ್ಸ್ಪೆಕ್ಟ್ರೇ ಹೋಗಿ, ಆ ಅಟೆಂಡರು ಬಹಳ ಚೆನ್ನಾಗಿರ್ತಾನೆ. ಅವನು ಫಸ್ಟ್ಗೆ ಯಾರೇ ಒಳಗಿರಲಿ ನಮ್ಮನ್ನು ಕರ್ಕೊಂಡು ಒಳಗೆ ಹೋಗ್ತಾನೆ. ಪ್ರಿನ್ಸಿಪಾಲ್ ಹತ್ರ ಕೇಳೋದಿಲ್ಲ. ಯಾಕಂದರೆ ಪ್ರಿನ್ಸಿಪಾಲ್ಗಿಂತ ಇವರು ಭಾಳ ಬುದ್ಧಿವಂತರು, ಮತ್ತು ಅವರನ್ನು ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತಾರೆ. ಯಾಕೆ ಅಂತ ಕೇಳ್ಬೋದು ನೀವು. ಅವರಿಗೆ ಕುಡಿಲಿಕ್ಕೆ ನೀರು ತಂದು ಕೊಡ್ತಾರೆ. ಬರೀ ಇದಕ್ಕಲ್ಲ, ಅವರ ಕರ್ತವ್ಯ ನಿಷ್ಠೆ ಅಷ್ಟಿರುತ್ತೆ. ಅವರಿಗೆ ಮಧ್ಯಾಹ್ನ ಊಟಕ್ಕೆ ಬಡಿಸ್ತಾರೆ. ಊಟ ತಗೊಂಡು ಬಂದು ಅವರಿಗೆ ಪ್ಲೇಟ್ ಇಟ್ಟು ಬಡಿಸ್ತಾರೆ. ಅಂದರೆ ಅವ್ರ ಮೇಲೆ ಅಪರಿಮಿತವಾದ ಒಂದು ವಿಶ್ವಾಸ ಇದೆ. ಬಹುಶಃ ಅಟೆಂಡರ್ ಕೆಲಸ ಒಂದು ಸಣ್ಣ ಕೆಲಸ, ಆದರೆ ಆ ಅಪರಿಮಿತವಾದ ವಿಶ್ವಾಸ ಆ ಥರ ಕರ್ತವ್ಯ ನಿಷ್ಠೆಯಿಂದ ಬಂದಿದೆ. ಆದ್ದರಿಂದ ಪ್ರಿನ್ಸಿಪಾಲು ನಿಮಗೆ ಒಂದು ಸೀಟ್ ಬೇಕಾದರೂ ನಾವು ಅವರಿಗೆ ಏನೋ ಫೋನ್ ಮಾಡಿದರೆ, ನಾನು ಮಾಡ್ಕೊಡ್ತೀನಿ ಸರ್, ನೀವು ಸುಮ್ಮನೆ ನಾನು ಮಾತಾಡಿ ನಿಮಗೀಗ ವಾಪಸ್ ಮಾಡಿ. ಸೊ ನನ್ನ ಲೆಕ್ಕದಲ್ಲಿ ಆ ಒಂದು ಯಾರು ಒಂದು ಕರ್ತವ್ಯ ನಿರ್ವಹಿಸ್ತಾನೆ, ಅವನ ನಿಷ್ಠೆ ಮತ್ತು ವಿಶ್ವಾಸತನ ಅದು ಖಂಡಿತವಾಗಿ ಆ ಒಂದು ಕೆಲಸ ನಿರ್ವಹಿಸುವಂಥ ಒಂದು ಜಾಗದಲ್ಲಿ ಅವರಿಗೆ ಶ್ರೇಷ್ಠತೆ ಕೊಡುತ್ತೆ ಅಂತ ಹೇಳ್ತಾ, ಬಹುಶಃ ನೀವು ಮಾಡುವಂಥ ಕೆಲಸ ಶ್ರೇಷ್ಠವಾದ ಕೆಲಸ, ಖಂಡಿತವಾಗಿ ಶ್ರೇಷ್ಠವಾದ ಕೆಲಸ. ನೀವು 24 ಗಂಟೆ ಇರ್ಬೋದು, ಅಥವಾ ಯಾವಾಗ ಕಾಲ್ ಡ್ಯೂಟಿ ಅಂತ ಹೇಳಿದಾಗ ಬರ್ತೀರಿ. ಈ ಒಂದು ನಮ್ಮ ಡಾಕ್ಟರ್ ಹೇಳಿದರು, ಬಹುಶಃ ನಿಮ್ಮ ಕೆಲಸ
ಶ್ರೇಷ್ಠವಾದ ಕೆಲಸ ಅಂತ ಮತ್ತೊಮ್ಮೆ ಹೇಳ್ತಾ ನಮಗೆ ಈ ದಿನ ನಿಮಗೆ ದೇವರು ಶುಭವನ್ನು ಕೋರಲಿ, ನಿಮಗೆಲ್ಲರಿಗೂ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ವಂದಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಪೊಲೀಸ್ ಇಲಾಖೆಯೊಂದಿಗೆ ಅತ್ಯಂತ ನಿಷ್ಠೆ, ಶ್ರದ್ಧೆ, ಪ್ರಾಮಾಣಿಕತೆಯಿಂದ, ನಿಸ್ವಾರ್ಥತೆಯಿಂದ ಕೆಲಸ ಮಾಡಿದ ಇಲಾಖೆ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಗೃಹ ರಕ್ಷಕ ದಳ ಇಲಾಖೆ, ಅಲ್ಲಿಯ ಸಿಬ್ಬಂದಿಗಳೆಂಬ ಶುಭ ಸಂದೇಶದೊಂದಿಗೆ ಅತ್ಯುನ್ನತವಾಗಿ ನಮ್ಮನ್ನು ದೇವರ ಸಾನ್ನಿಧ್ಯದಲ್ಲಿಗೆ ಕೊಂಡೋಗಿ ಶುಭಾಶಯ ಮಾಡಿದಂಥ ಗೌರವಾನ್ವಿತ ಮಾನ್ಯ ಶೆಟ್ಟರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಬಂಧುಗಳೇ, ಯಾಕೆಂತ ಹೇಳಿದ್ರೆ ಅವರು ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಇದ್ದಾಗ ನನ್ನ ಜೊತೆ ಬಹಳಷ್ಟು ಪ್ರಾಮಾಣಿಕವಾಗಿ ಸಪೋರ್ಟ್ ಬಂತ ಓರ್ವ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು, ನಂತರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು. ಬಹಳಷ್ಟು ನಮ್ಮ ಗೃಹ ರಕ್ಷಕರಿಗೆ ಗೌರವ ಕೊಟ್ಟಂತ ನಮ್ಮ ತಾಲೂಕಲ್ಲಿರತಕ್ಕಂಥ ಮಂಜುನಾಥ್ ಶೆಟ್ಟರು ಬಾರಿ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಹಾಗಾಗಿ ಬಾರಿ ಚೆನ್ನಾಗಿ ನಮ್ಮ ಬಗ್ಗೆ ತಿಳುವಳಿಕೆ ಇದೆ, ಅನುಭವ ಇದೆ. ಆ ಮಾತನ್ನ ಹೇಳಿದಂಥ ಗೌರವಾನ್ವಿತ ಕೃತಜ್ಞತೆ ಸಲ್ಲಿಸುತ್ತಾ ಮುಂದಕ್ಕೆ ಇವತ್ತಿನ ದಿನ ಮೊದಲನೇದಾಗಿ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಒಂದು ಈ ದಿನಾಚರಣೆಗೆ ಆಚರಿಸ್ತಾ ಇದ್ದಾರೆ. ಮೊದಲನೇದಾಗಿ ನಿಮಗೆಲ್ಲರಿಗೂ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಮ್ಮ ಸಾಹೇಬರು ಹೇಳಿದಾಗೆ ನಮ್ಮ ಎಲ್ಲ ಕರ್ತವ್ಯಗಳಲ್ಲಿ, ನಮ್ಮ ಪೊಲೀಸ್ ಇಲಾಖೆಯ ಪ್ರತಿಯೊಂದು ಕರ್ತವ್ಯಗಳಲ್ಲಿ ನಾವು ಬಂದೋಬಸ್ತಿರಲಿ, ನೆರೆ ಹಾವಳಿ ಟೈಮಲ್ಲಿ ನೀವೆಲ್ಲ ಜೊತೆಗೆ ಬಂದು ಕೆಲಸ ಮಾಡಿದ್ರಿ. ಆ ಟೈಮಲ್ಲಿ ನೆರೆ ಹಾವಳಿ ಇರಲಿ, ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಆಗಿತ್ತು ಸುಮಾರು ಕಡೆ. ಅಂಥ ಕಡೆ ಎಲ್ಲ ಲಾಸ್ಟ್ ಟೈಮ್ ನಾನು ನೋಡಿದಾಗೆ ನಮ್ಮ ಪೊಲೀಸರ ಜೊತೆಗೆ ನೀವು ಹೆಗಲು ಕೊಟ್ಟು ಕರ್ತವ್ಯ ಮಾಡಿದ್ರಿ. ಆ ಟೈಮಲ್ಲಿ ನಿಮ್ಮ ಕರ್ತವ್ಯವನ್ನು ಎಷ್ಟು ಶ್ಲಾಘಿಸಿದ್ರು ಕಮ್ಮಿನೇ ನಾವು. ಯಾಕಂದರೆ ಈ ಒಂದು ಕಡಿಮೆ ಗೌರವಧನ ಎಲ್ಲರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಒಂದು ಗೌರವಧನ ಬರೀ ಗೌರವಧನ ಅಷ್ಟೇ ಆಗಿದೆ ಬಿಟ್ಟರೆ ಅದರಿಂದ ಪೂರ್ತಿಯಾಗಿ ನಿಮಗೆ ತಡ್ಕೊಳ್ಳಿಕ್ಕೆ, ಅದನ್ನು ಎಲ್ಲದಕ್ಕೂ ಅದರಲ್ಲೇ ನೀವು ಬದುಕಬೇಕು ಅನ್ನೋದು ಬಹಳ ಕಷ್ಟ ಇದೆ. ಆ ಕಷ್ಟದಲ್ಲೂ ನೀವು ಪ್ರತಿಯೊಂದರಲ್ಲೂ ನಮಗೆ ಸಹಾಯ ಮಾಡ್ತಾ ಇದ್ದೀರಿ, ಪ್ರತಿಯೊಂದರಲ್ಲೂ ಹೆಗಲು ಕೊಟ್ಟು ಬರ್ತಾ ಇದ್ದೀರಿ. ಹಾಗಾಗಿ ಇದೊಂದು ಶ್ರೇಷ್ಠವಾದ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಪ್ರತಿಯೊಂದು ಇದರಲ್ಲೂ ಶ್ರೇಷ್ಠವಾದ ಕೆಲಸವನ್ನು ಮಾಡ್ತಾ ಇದ್ದೀರಿ. ಯಾವುದೇ ಪೊಲೀಸ್ಗೂ ಕಮ್ಮಿ ಇಲ್ಲ. ನೀವು ಮಾಡಬೇಕಾದ್ರೆ ಮಾಡುವಂಥ ಕೆಲಸಗಳು ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ. ಭಾಳಷ್ಟು ಬಿಸಿಲಲ್ಲಿ ನಿಂತ್ಕೊಂಡು ಮಾಡ್ತೀರಿ, ಟ್ರಾಫಿಕಲ್ಲಾಗಲಿ ಬೇರೆ ಬಂದೋಬಸ್ತುಗಳಲ್ಲಾಗಲಿ. ನಿಮ್ಮ ನಿಷ್ಠೆ ನಾವು ಪ್ರಶ್ನೆಯನ್ನು ಮಾಡುವಾಗೇ ಇಲ್ಲ. ನಮ್ಮ ಜೊತೆಗಿದ್ದವರನ್ನು ನೀವು ಪೊಲೀಸರು ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ನೀವು ಮಾತ್ರ ನಿಂತ್ಕೊಂಡೇ ಇರ್ತೀರಿ, ಅಲ್ಲಿಗೆ ಎಲ್ಲೂ ಹೋಗೋದಿಲ್ಲ. ಭಾಳಷ್ಟು ಕಡೆ ನೋಡಿದ್ದೀನಿ. ಯಾಕಂದರೆ ಅದೊಂದು ಇದೆ, ನೀವು ಮಾಡಬೇಕು ಅಂತ ಬಂದಿದ್ದೀರಿ, ಒಂದು ಕೆಲಸವನ್ನು ಮಾಡಬೇಕಂತ ಬಂದಿದ್ದೀರಿ. ಆ ಮಾಡಿದಾಗ ಅದು ಹೇಳಿದೊರ್ತು ನಿಮ್ಮ ಆಫೀಸರ್ಸ್ ಬಂದು ಹೇಳಿದವರೆಗೂ ನೀವು ಆ ಕೆಲಸವನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿರ್ತೀರಿ. ಹಾಗಾಗಿ ನಿಮ್ಮ ಒಂದು ಕೆಲಸದ ಬಗ್ಗೆ ಶ್ರದ್ಧೆ, ಪ್ರಾಮಾಣಿಕತೆಯನ್ನು ನಾವು ಯಾವಾಗಲೂ ಮೆಚ್ಚಿಕೊಂಡಿರ್ತೀವಿ. ಈಗ ಮತ್ತೆ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಎಲ್ಲ ನಮ್ಮ ಸಾಹೇಬರಲ್ಲಿ ಮಾತಾಡಿಬಿಟ್ಟಿದ್ದಾರೆ. ಅದನ್ನು ಪೂರ ಏನು ಹೇಳಿದ್ರು ಮತ್ತು ಅದನ್ನೇ ರಿಪೀಟ್, ಅದೇ ವರ್ಡ್ಗಳನ್ನು ನಾನು ಹೇಳಬೇಕಾಗ್ತದೆ, ಸಾಹೇಬರು ಹೇಳಿದಂಥ ವರ್ಡ್ಗಳನ್ನು. ಯಾಕಂದರೆ ನಾವು ಪೊಲೀಸ್ನವ್ರು ಮಾತಾಡೋ ಅದೇ ವಿಷಯಗಳೇ ಬರ್ತವೆ ಮತ್ತೆ. ಅದಕ್ಕಾಗಿ ನಿಮಗೆಲ್ಲ ಮತ್ತೊಂದು ಸಲ ಅಭಿನಂದನೆಗಳನ್ನು ಸಲ್ಲಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. 2 ವಿಚಾರಗಳು ಮಾತ್ರ ನಾನು ಹೇಳಲಿಕ್ಕಿರುವಂಥದ್ದು. ಮೊದಲನೇದಾಗಿ ದಯಾನಂದ ಕತ್ತಲ್ ಸಾರ್ ನಾನು ಅವರ ಬಹುದೊಡ್ಡ ಅಭಿಮಾನಿ. ನನಗೆ ಅವರ ಪರಿಚಯ ಆಗಿದ್ದು ಮೊನ್ನೆ. ನಾನು ಈ ರೇಡಿಯೋ ಕೇಳೋದು ನನಗೆ ಒಂದು ದೊಡ್ಡ ಹುಚ್ಚು. ನಾನು ನನ್ನ ಕ್ಲಿನಿಕ್ಕಿಗೆ ಹೋಗುವಾಗ ಬೆಳಿಗ್ಗೆ ಇದು ರೇಡಿಯೋ ಹಾಕ್ಕೊಂಡು ಕೇಳೋದು. ಸೊ ಇವರು ಬಿಗ್ FM ಅಲ್ಲಿ ಕಾರ್ಯಕ್ರಮ ಕೊಡ್ತಾ ಇರುವಾಗ ನಾನು ಅವ್ರದ್ದು ಕೇಳಿ ನಾನು ಇದು ದಯಾನಂದ್ ಕಟೀಲ್ ಅಂತ ನನಗೆ ಪರಿಚಯ ಇತ್ತು. ಅವರು ಶಾರದಾ ವಿದ್ಯಾಲಯದಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿದ್ದಾರೆ. ಇದು ದಯಾನಂದ್ ಕಟೀಲ್ ಇರ್ಬೋದಾ ಅಂತೇಳಿ ಪದೇ ಕೇಳಿದಾಗ ಕತ್ತಲ್ ಸಾರ್ ಕಟೀಲನ್ನು ಕತ್ತಲ್ ಸಾರ್ ಹೇಳೋದು ಅಂತೇಳಿ ಕೇಳಿ ನಾನು ಅವರ ಅಭಿಮಾನಿ ಆದ. ಇವ್ರನ್ನೊಮ್ಮೆ ಮೀಟ್ ಆಗಬೇಕು ಅಂತೇಳಿ. ಸೊ ಎಲ್ಲಿ ನನಗೆ ಸಿಗುವುದಿಲ್ಲ. ಸೊ ಕೊನೆಗೆ ಮೊನ್ನೆ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದಲ್ಲಿ ಸಾಹೇಬರು ನನಗೆ ಸಿಕ್ಕಿದ್ರು. ಅವ್ರು ಮಾತಾಡೋದೇ ಓ ದೇವರೇ ಅಂತ ಮಾತಾಡುವಾಗಲೇ ನಾವು ಅಡ್ಡ ಮಲಗ್ತೇವೆ, ಅಷ್ಟು ಪ್ರೀತಿಯಿಂದ ನಮ್ಮ ಹತ್ರ ಮಾತಾಡಿಸ್ತಾರೆ. ಸೊ ಅಲ್ಲಿ ನನಗೆ ಅವರ ಪರಿಚಯ ಆಗಿ ನಾನು ನಿಮ್ಮ ಅಭಿಮಾನಿ, ನಿಮ್ಮ ನಂಬರ್ ಬೇಕು ಅಂತ ತಗೊಂಡೆ. ಮತ್ತು ಅವರ ಮಾತನ್ನು ಕೇಳಿ ನಾನು ಎಷ್ಟು ಅವರದ್ದು ಅಭಿಮಾನಿ ಆಗಿದ್ದೆ ಅಂದರೆ, ನಮ್ಮ ಗೃಹ ರಕ್ಷಕರಿಗೆ ಅವರು ಬಂದು ಮಾತಾಡಿದರೆ ಇದೆಲ್ಲ ರೋಗಗಳು ಹೋಗ್ತದೆ ಅಂತೇಳಿ ಒಬ್ಬ ವೈದ್ಯನಾಗಿ ನಾನು ಅನುಭವಕ್ಕೆ ಬಂತು. ಇವತ್ತು ಊಟ ಮಾಡುವುದಕ್ಕಿಂತ ಮುಂದೆ ಅವರ ಹೊಟ್ಟೆಯನ್ನು ತುಂಬಿಸಿದ್ದಾರೆ ಇವರು. ಅದು ಮಾತ್ರ ನಾನು ಖಂಡಿತವಾಗಿ ಸತ್ಯವಾಗಿ ಹೇಳ್ತೇನೆ. ಅಷ್ಟು ಪ್ರೀತಿಯಿಂದ ನೀವು ಅವರಿಗೆ ಫೋನ್ ಮಾಡಿದರೆ ಅವರು ಓ ದೇವರೇ ಎಂಚು ಉಳ್ಳಾರು ಅಡ್ಡ ಬುರುಂಡೆ ಅಂತೇಳಿ ಮಾತಾಡೋದು. ಒಬ್ಬ ಮನುಷ್ಯ ಅವನ ಕಲ್ಚರ್, ಸಂಸ್ಕೃತಿ, ಅವನು ಜಾಸ್ತಿ ಓದಿದಾಗೆ ಅವನ ಸಂಸ್ಕೃತಿ ಜಾಸ್ತಿ ಆಗಲ್ಲ. ಹೆಸರಿನ ಮುಂದೆ 20 ಡಿಗ್ರಿ ಇರ್ತದೆ, ಬಟ್ ಮಾತಾಡೋದೇ ಇಲ್ಲ, ನಗಾಡೋದೇ ಇಲ್ಲ, ಹಲ್ಲಿದ್ರೂ ನಗಾಡೋದಿಲ್ಲ. ಆದರೆ ಏನೂ ಕಲ್ತಿದ್ದಲ್ಲಿದ್ದರು, ಅವ್ರು ಏನು ಕಲ್ತಿದ್ದಾರೆ ನನಗೆ ಗೊತ್ತಿಲ್ಲ, ಅಗತ್ಯನೂ ಇಲ್ಲ. ಆದರೆ ಅವರು ಮಾತು ಮಾಡಲಿಕ್ಕೆ ಶುರುವಾದರೆ, ಅವ್ರ ಜೊತೆ ನೀವು ಮಾತಾಡಲಿಕ್ಕೆ ಶುರುವಾದರೆ ಮಾತಾಡಿಕೊಂಡೇ ಇರೋಣ ಅಂತ ಹೇಳೋ ಒಂದು ರೀತಿಯ ತುಡಿತ ಬರ್ತದೆ. ಸೊ ಹಾಗೆ ನಾನು ಅವರ ಕಲ್ಚರ್,
ಅವರ ಮಾತಿನಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಇವತ್ತು ನಿಮ್ಮ ಬಗ್ಗೆ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಕಾಳಜಿಯಿಂದ ಮಾತಾಡಿದ್ದಾರೆ. ನಮ್ಮ ಇಲಾಖೆಯ ಪರವಾಗಿ ಮೊದಲನೇದಾಗಿ ಸರ್ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನು ಇವತ್ತಿನ ಕಾರ್ಯಕ್ರಮಕ್ಕೆ, ಇವತ್ತು ನಾವೆಲ್ಲ ಗೃಹ ರಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಡಿಸೆಂಬರ್ 6 ರೈಸಿಂಗ್ ಡೇ ಅಂತೇಳಿ. ಎಲ್ಲರಿಗೂ ಮಗದೊಮ್ಮೆ ಗೃಹ ರಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ನಾನು ಕೋರ್ತೇನೆ. ನಮ್ಮ ಎಲ್ಲ ಘಟಕಾಧಿಕಾರಿಗಳು ಇದ್ದಾರೆ, 14 ಘಟಕದ ಘಟಕಾಧಿಕಾರಿಗಳು ಇದ್ದಾರೆ. ಗೋಪಾಲ್ ಪೂಜಾರಿ ಅವರು ನಿವೃತ್ತಿ ಹೊಂದಲಿಕ್ಕಿದ್ದಾರೆ. ಎಲ್ಲರನ್ನ ನಾವು ಗುರುತಿಸಿದ್ದೇವೆ. ಗೃಹ ರಕ್ಷಕರಿದ್ದಾರೆ, ಗೃಹ ರಕ್ಷಕರಿದ್ದಾರೆ. ಇವತ್ತು ಈಗ ಊಟದ ಸಮಯ, ಮಾತನಾಡುವ ಸಮಯ ಅಲ್ಲ. ನಿಮಗೆ ಒಂದು ಸಂತಸದ ಸುದ್ದಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕೆ ಇಷ್ಟೊತ್ತು ಹೇಳಲಿಲ್ಲ ಅಂತ ಹೇಳೋದಕ್ಕೆ ಕ್ಷಮೆ ಇರಲಿ. ಮೊನ್ನೆ ನಮ್ಮ ಗೃಹ ರಕ್ಷಕರ ಕಮಾಂಡೆಂಟ್ಗಳ ಸಮಾದೇಷ್ಟರ ಮೀಟಿಂಗ್ ಬೆಂಗಳೂರಿನಲ್ಲಿ ನಡೆಯಿತು. ನಾವೆಲ್ಲ ನಮ್ಮ ಗೃಹ ರಕ್ಷಕರ ಸಂಬಳ ಜಾಸ್ತಿ ಮಾಡಬೇಕು ಅಂತೇಳಿ ಒಂದಲ್ಲ, ನಾನು 5 ವರ್ಷಗಳಲ್ಲಿ 10 ಮೀಟಿಂಗ್ ನಾನು ಇದೇ ವಿಚಾರವಾಗಿ ನಾವು ಅಟೆಂಡ್ ಆಗಿದ್ವಿ. ಈ ಬಾರಿಯೂ ನಾವು ಅದನ್ನು ಹೇಳಿದ್ವಿ. ಈ ಬಾರಿ ಆರ್ಥಿಕ ಇಲಾಖೆ ಅನುಮೋದನೆ ನಮಗೆ ಸಿಕ್ಕಿದೆ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಗೃಹ ರಕ್ಷಕರಿಗೆ 700 ರೂಪಾಯಿ ಸಂಬಳ ಕೊಡಬೇಕು. ಇನ್ನೂ ಹೇಳಿಲ್ಲ, ಕೇಳಿ. 700 ರೂಪಾಯಿ ಕೊಡಬೇಕು ಅಂತೇಳಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ ಕೊಡಬೇಕು ಅಂತೇಳಿ ಒಂದು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ. ಹಾಗಾದರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡುವವರು ಹಾಗಾದರೆ ಗೃಹ ರಕ್ಷಕರಲ್ವಾ? ಈ ಪ್ರಶ್ನೆ ಬಂತು. ಸೊ ಇದನ್ನೆಲ್ಲ ನಾವು ಹೇಳಿದ್ವಿ, ನಾಳೆ ಈ ಥರ ಆದರೆ ನಮಗೆ ಆಡಳಿತ ಮಾಡೋದು ಕಷ್ಟ. ಎಲ್ಲರೂ ಪೊಲೀಸ್ ಇಲಾಖೆಗೆ ಹೋಗಬೇಕು, ಬೇರೆ ಯಾವ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತೇಳಿ ಈ ವಿಚಾರವನ್ನು ನಾವೆಲ್ಲ 33 ಸಮಾದೇಷ್ಟರುಗಳು ನಮ್ಮ DCG ಮೇಡಮ್ಗೆ, DGP ಅವರಿಗೆ ಮನವರಿಕೆ ಮಾಡಿದ್ವಿ. ಮೊದಲು ಹೇಳಿದ್ವಿ, ನಮ್ಮ ಈಗಿನ ಸದ್ಯದ DGP MN ರೆಡ್ಡಿ ಸಾಹೇಬರು ಅತ್ಯಂತ ಗೃಹ ರಕ್ಷಕರ ಬಗ್ಗೆ ಅತ್ಯಂತ ಗೌರವ ಇರುವಂಥ ವ್ಯಕ್ತಿ. ಅವರು ಸರ್ಕಾರಕ್ಕೆ ಮಗದೊಮ್ಮೆ ಬರೆದಿದ್ದಾರೆ, ಎಲ್ಲ ಗೃಹ ರಕ್ಷಕರಿಗೂ ಮಗದೊಮ್ಮೆ ಆರ್ಥಿಕ ಇಲಾಖೆಯ ಅನುಮೋದನೆ ಪಡೆದು ಸಂಬಳ 700 ರೂಪಾಯಿ ಎಲ್ಲ ಗೃಹ ರಕ್ಷಕರಿಗೂ ಮಾಡಬೇಕು ಅಂತೇಳಿ. ಬಹುಶಃ ಆದಷ್ಟು ಬೇಗ ನಿಮಗೆಲ್ಲ ಸಿಹಿ ಸುದ್ದಿ ಸಿಗ್ತದೆ ಅಂತ ಹೇಳುವ ಆಶಾಭಾವನೆ ನಮ್ಮದು. ಖಂಡಿತವಾಗಿ ಸಿಗ್ತದೆ ಅಂತ ಹೇಳುವ ಒಂದು ನಂಬಿಕೆ ನನಗಿದೆ. ಆ ದಿನಗಳು ಆದಷ್ಟು ಬೇಗ, ಇದು ಏಪ್ರಿಲ್ 1, 2020 ಇಂಪ್ಲಿಮೆಂಟ್ ಆಗ್ತಾ ಇದೆ. ಆರ್ಥಿಕ ಇಲಾಖೆಗೆ ಹೋಗಿದೆ, ಖಂಡಿತವಾಗಿ ಅನುಮೋದನೆ ಸಿಗ್ತಿದೆ. ಸೊ ಮುಂದಿನ ದಿನಗಳಲ್ಲಿ ಈ ಗೌರವ ಧನಕ್ಕೆ ಸ್ವಲ್ಪ ಆದರೂ ಜಾಸ್ತಿ ಗೌರವ ಸಿಗ್ತದೆ ಅಂತ ಹೇಳುವ ಒಂದು ಭಾವನೆ ನನಗೆ ಇದೆ. ಬಹುಶಃ ಕತ್ತಲ್ ಸರ್ ಅವರ ಆಶೀರ್ವಾದದಿಂದ, ಅವರ ಶುಭ ವಚನದಿಂದ ನಮಗಿದು ಸಿಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಇನ್ನು ಕೊನೆಯದಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ನಮ್ಮ ಅರುಣಾಂಶ ಗಿರಿ ಸರ್ ಅವರು ಬರಬೇಕಿತ್ತು. ಮೂಲ್ಕಿಯಲ್ಲಿ ಯಾವುದೋ ಒಂದು ಕ್ರೈಮ್ ಆಗಿರುವ ಕಾರಣದಿಂದ ಡಾಕ್ಟರ್ ಐ ಹ್ಯಾವ್ ಟು ಗೋ, ದಯವಿಟ್ಟು ಕ್ಷಮಿಸಿ ಅಂತೇಳಿ ಅವರ ಅಧಿಕಾರಿಗಳನ್ನು ನಮ್ಮ ಜೊತೆ ಕಳಿಸಿದ್ದಾರೆ. ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ತೋರಿಸಿಕೊಟ್ಟಿದ್ದಾರೆ. ಇವತ್ತು ಅವರ ಕೆಲಸ ಕಾರ್ಯಗಳ ಒತ್ತಡದ ನಡುವೆ ಇವತ್ತು ಇಬ್ಬರು ಹಿರಿಯ ಅಧಿಕಾರಿಗಳು, ಮಂಜುನಾಥ್ ಸರ್ ಅವರು ಹಾಗೂ ಜಗದೀಶ್ ಸರ್ ಅವರು ನಮ್ಮ ಜೊತೆ ಬಂದಿದ್ದಾರೆ. ನಮ್ಮ ಇಲಾಖೆ ನಿಮಗೆ ಯಾವತ್ತೂ ಅಭಾರಿಯಾಗಿರ್ತದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಂತಿಮವಾಗಿ ಮಧ್ಯಾಹ್ನದ ಹೊತ್ತು ಊಟದ ಸಮಯ, ನಾವೆಲ್ಲ ಇವತ್ತು ನಮ್ಮ ಅತಿಥಿಗಳ ಜೊತೆಗೂಡಿ ಒಂದು ಸಿಹಿ ಊಟ ಮಾಡೋಣ ಅಂತ ಹೇಳುತ್ತಾ ನನ್ನ ಈ ಅಧ್ಯಕ್ಷೀಯ ಭಾಷಣಕ್ಕೆ ವಿರಾಮ ಹಾಡುತ್ತೇನೆ. ಜೈ ಹಿಂದ್. ಇದೀಗ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಗೌರವಾನ್ವಿತ ಗಣ್ಯರಿಗೆ ಗೌರವಾನ್ವಿತ ಕಮಲ್ ಸರ್ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಥಮವಾಗಿ ಮಂಜುನಾಥ್ ಶೆಟ್ಟಿ ಅವರು ಆಯುಕ್ತರಿಗೆ, ಜಗದೀಶ್ ಸರ್ ಆಯುಕ್ತರಿಗೆ, ದಯಾನಂದ ಕತ್ತಲ್ ಸರ್ ಅವರಿಗೆ, ಮುಂದಕ್ಕೆ ನಮ್ಮ ಜಿಲ್ಲೆಯ 14 ಘಟಕಾಧಿಕಾರಿಗಳಿಗೆ ವೇದಿಕೆಯಲ್ಲಿದ್ದಂಥ ಗೌರವಾನ್ವಿತ ಗಣ್ಯರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇವೆ. ಪ್ರಥಮವಾಗಿ ಜಯಂತ್ ಶೆಟ್ಟಿ ಸುಳ್ಯ ಘಟಕಾಧಿಕಾರಿಗಳು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಕೇಳಿಕೊಳ್ತಾ ಇದ್ದೇವೆ. ಎರಡನೇದಾಗಿ ನಾರಾಯಣ ಬೆಳ್ಳಾರೆ ಘಟಕಾಧಿಕಾರಿ, ನಮ್ಮ ಎಲ್ಲ 14 ಘಟಕಾಧಿಕಾರಿಗೆ ಜಯಂತ್ ಶೆಟ್ಟಿ ಸುಳ್ಯ ಘಟಕಾಧಿಕಾರಿ, ನಾರಾಯಣ್ ಬೆಳ್ಳಾರೆ, ಹರೀಶ್ ಪ್ರಭಾರ ಘಟಕಾಧಿಕಾರಿ ಸುಬ್ರಹ್ಮಣ್ಯ, HK ಗೋಪಾಲ್ ಕಡಬ,
ಹರೀಶ್ ಪ್ರಭಾರ ಸುಬ್ರಹ್ಮಣ್ಯ, ಐತಪ್ಪ ಪ್ರಭಾರಿ ಘಟಕಾಧಿಕಾರಿ ಬಂಟ್ವಾಳ, ಸುರೇಶ್ ಶೇಖ್ ಮಂಗಳೂರು, ರಮೇಶ್ ಪ್ರಭಾರ ಘಟಕಾಧಿಕಾರಿ ಸುರತ್ಕಲ್, ರಮೇಶ್ ಸುರತ್ಕಲ್, ಶಿವಪ್ಪ ಪ್ರಭಾರ ಘಟಕಾಧಿಕಾರಿ ಪಣಂಬೂರ್, ಲೋಕೇಶ್ ಮೂಲ್ಕಿ, ಪಾಂಡಿರಾಜ್ ಮೂಡಿಬದ್ರೆ, ಅಭಿಮನ್ಯು ರೈ ಪುತ್ತೂರ್, ಅಭಿಮನ್ಯು ರೈ ಪುತ್ತೂರ್, ಸಂಜೀವ ಪ್ರಭಾರ ಘಟಕಾಧಿಕಾರಿ ವಿಟ್ಲ, ಮುಂದಕ್ಕೆ ಕಚೇರಿ ಅಧೀಕ್ಷಕರಾದಂಥ ರತ್ನಾಕರ್, ಅದೇ ರೀತಿ ಬೆಳ್ತಂಗಡಿ ಘಟಕದ ಘಟಕಾಧಿಕಾರಿ ಶ್ರೀ ಜಯಾನಂದ್ ಇವರಿಗೆ ಸ್ಮರಣಿಕೆ. ಉತ್ತಮ ನಿರೂಪಕ, ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಶ್ರೀ ಮಂಜುನಾಥ ಶೆಟ್ಟಿ, ಸಹಾಯಕ ಪೊಲೀಸ್ ಆಯುಕ್ತರು, ಸಂಚಾರ ವಿಭಾಗ, ಇವರಿಗೆ ನಮ್ಮ ಗೃಹರಕ್ಷಕ ದಳದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಶ್ರೀ ಬಿ ಜಗದೀಶ್, ಸಹಾಯಕ ಪೊಲೀಸ್ ಆಯುಕ್ತರು, ಕೇಂದ್ರ ಉಪವಿಭಾಗ ಬಂದರು, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಗೃಹರಕ್ಷಕ ದಳದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸಮರ್ಪಿಸುತ್ತೇವೆ. ಹಾಗೂ ನಮ್ಮ ನೆಚ್ಚಿನ ನಾನು ಇಲ್ಲಿ ಈ ವೇದಿಕೆಯಲ್ಲಿ ಮೇಲೆ ಹತ್ತಬೇಕಾದ್ರೆ ಧೈರ್ಯ ಬೇಕು. ಆ ಧೈರ್ಯವನ್ನು ತುಂಬಿಸಿಕೊಟ್ಟವರು ನಮ್ಮ ಶ್ರೀಮಾನ್ ದಯಾನಂದ ಕತ್ತಲ್ ಸರ್ ಅವರು. ಯಾಕಂತ ಹೇಳಿದರೆ, ನಾನೊಂದು ಪ್ರೋಗ್ರಾಮನ್ನು ದಿವಸ ಬೆಳಿಗ್ಗೆ ಕೇಳ್ತಾ ಇದ್ದೆ, ಬೊಲ್ಲಿ ಬೋಲ್ಪು ಕಾರ್ಯಕ್ರಮ ಅಂತ ಬಿಗ್ FM ಅಲ್ಲಿ. ಅದನ್ನು ನಾನು ಬೆಳಿಗ್ಗೆ ಯಾವಾಗಲೂ ಕೇಳ್ತಾ ಇದ್ದೆ. ಅವರ ಭಾಷಣವನ್ನು ಕೇಳಿದಾಗ ಒಂದು ಮನಸ್ಸಿಗೆ ಏನು ಸಂತೋಷ ಆಗ್ತದೆ. ಯಾಕಂತ ಹೇಳಿದರೆ ಭಾಳ ಒಂದು ಖುಷಿ ನನಗೆ ಅವರ ಸ್ಪೀಚನ್ನು ಕೇಳಲಿಕ್ಕೆ. ನಮಗೆ ಆ ಧೈರ್ಯ ನಮಗೆ ಈ ವೇದಿಕೆಯಲ್ಲಿ ನಿಲ್ಲಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಅವರಿಗೆ ನಮ್ಮ ಗೃಹರಕ್ಷಕ ದಳದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅತ್ಯಂತ ಗೌರವಪೂರ್ವಕವಾಗಿ ಹಾಗೂ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ನೆಚ್ಚಿನ ಜಿಲ್ಲಾ ಸಮದೇಷ್ಟರಾಗಿರುವ ಡಾಕ್ಟರ್ ಮುರಳಿ ಮೋಹನ್ ಚೂಂತರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ.